ಕೆಲಸ ಕಳ್ಕೊಂಡ ಯುವತಿಯೊಬ್ಬಳು ಸೋಷಿಯಲ್ ಮೀಡಿಯಾದಲ್ಲಿ ಹಂಚಿಕೊಂಡಿರುವ ವಿಡಿಯೋ ಬೆಂಗಳೂರಿನ ಕಾರ್ಪೊರೇಟ್ ವಲಯದಲ್ಲಿ ಭಾರಿ ಚರ್ಚೆಗೆ ಗ್ರಾಸಾಗಿದೆ. ನಿಧಿ ಕೆಲಸವೇ ಸರ್ವಸ್ವ ಅಂದುಕೊಂಡಿದ್ದ ಯುವತಿ ಆ ಕಂಪನಿಗಾಗಿ ಹಗಲಿರುಳು ದುಡಿದಿದ್ಲು. ಆದರೆ ಆ ಕಂಪನಿ ದಿಢೀರಂತ ಆಕೆಯನ್ನ ಕೆಲಸದಿಂದ ವಜಾ ಮಾಡಿದೆ. ಇದರಿಂದ ಸಹಜವಾಗಿ ನಿಧಿಗೆ ಆಘಾತ ಆಗಿದೆ. ಇದೀಗ ಸೋಷಿಯಲ್ ಮೀಡಿಯಾದಲ್ಲಿ ನಿಧಿ ವರ್ಕ್ ಬರ್ನ್ ಔಟ್ ಬಗ್ಗೆ ಹಂಚಿಕೊಂಡಿರುವ ವಿಡಿಯೋ ಒಂದು ಪ್ರತಿಯೊಬ್ಬ ಉದ್ಯೋಗಿಯ ಮನ ಮುಟ್ಟುವಂತೆ ಮಾಡಿದೆ. ಕೆಲಸದಿಂದ ನಾನು ವಜಾ ಹಾಕಿದ್ದು ನನ್ನ ಪಾಲಿಗೆ ಒಂದು ಎಚ್ಚರಿಕೆಯ ಕರೆ ಆಗಿತ್ತು ಎಂದಿರುವ ನಿಧಿ, ನಾನು ನನ್ನ ಕೆಲಸವನ್ನ ಸರ್ವಸ್ವ ಅಂತ ಭಾವಿಸಿದ್ದೆ. ಆ ಚಕ್ರವ್ಯೂಹದಲ್ಲಿ ಸಿಲುಕಿ ವ್ಯಾಯಾಮ, ಆರೋಗ್ಯಕರ ಆಹಾರ ಮತ್ತು ಸ್ನೇಹಿತರೊಂದಿಗೆ ಬೆರೆಯುವುದನ್ನು ಸಂಪೂರ್ಣವಾಗಿ ಮರ್ತಿದ್ದೆ. ನನ್ನ ಇಡೀ ಪ್ರಪಂಚ ಕೇವಲ ಮೀಟಿಂಗ್ಗಳು, ಡೆಡ್ಲೈನ್ಗಳು ಮತ್ತು ಮಾನಸಿಕ ಒತ್ತಡದ ಸುತ್ತವೇ ಸುತ್ತುತ್ತಾ ಇತ್ತು ಅಂತ ಹೇಳಿದ್ದಾರೆ. ಸದ್ಯ ಈ ವಿಡಿಯೋ ವೈರಲ್ ಆಗಿದೆ. ನಿಧಿ ಹೇಳಿರುವ ಮಾತುಗಳು ಕೇವಲ ಆಕೆಯ ದಿನಚರಿ ಮಾತ್ರ ಅಲ್ಲ, ಬಹುತೇಕ ಉದ್ಯೋಗಿಗಳ ನಿತ್ಯದ ಪಾಡಾಗಿದ್ದು, ಈ ಬಗ್ಗೆ ನೆಟ್ಟಿಗರು ಕಮೆಂಟ್ಸ್ ಮಾಡುವ ಮೂಲಕ ಬೆಂಬಲ ವ್ಯಕ್ತಪಡಿಸಿದ್ದಾರೆ. I got fired from my job, and the things I realized after are so scary. I treated my job as my entire life. I stopped taking care of myself, I stopped socializing, I stopped going out, I stopped working out, I stopped eating healthy food, I stopped meeting my friends. My entire world revolved around meetings, deadlines, and just stress. I used to go to my office, I used to come home and then work again. I bet I'm not the only one living like this. So the question is, do you really want to live a life like this?